ಎಸ್ ಎಸ್ ಉದಯಾಚಾರ್ಯ ಅವರೇ, ಏನಾಗ್ತಾ ಉಂಟು ನಮ್ಮ ಊರಲ್ಲಿ? ಅಲ್ಲ, ಇವರು ಮೊಹಮ್ಮದ್ ಅಣ್ಣ ಹೇಳಿದಾಗೆ ಅವರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ. ಪಾಪ ಕೆಲಸ ಇಲ್ಲದಕ್ಕೆ ಈ ತರ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ. ಇದರಲ್ಲಿ ಸರ್ಕಾರದ ವೈಫಲ್ಯತೆ ಕೂಡ ಇದೆ. ಇದರಲ್ಲಿ ಅವರಿಗೆ ಕಾಲಕ್ಕೆ ತಕ್ಕಾಗಿ ಈಗಿನ ಸರ್ಕಾರ ಏನು ಹೇಳ್ತಾ ಇದೆ ನೋಡಿ, ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೇವೆ ನಾವು ಅಂತ ಹೇಳಿ ಎಲ್ಲ ಏನೇ ಹೇಳ್ತಿದ್ದೆ ನೋಡಿ. ಒಂದು ವೇಳೆ ಅದನ್ನೆಲ್ಲ ಕೊಡ್ತಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಈ ರೀತಿ ಆಗ್ತಾ ಇರಲಿಲ್ಲ. ಈಗ ನೋಡಿ, ನಾವು ಅದೇ ಮೊಹಮ್ಮದ್ ಅಣ್ಣ ಹೇಳಿದಾಗೆ ನಾವು ಎಲ್ಲದರಲ್ಲಿಯೂ ಮುಂಚೂಣಿಯಲ್ಲಿದ್ದೇವೆ ನಾವು ನಮ್ಮ ಜಿಲ್ಲೆಯಲ್ಲಿ. ನೀವು ಎಜುಕೇಶನ್ ಕ್ಷೇತ್ರ ತಕೊಳ್ಳಿ ಅಥವಾ ಹಾಸ್ಪಿಟಲ್ ಕ್ಷೇತ್ರ ತಕೊಳ್ಳಿ, ಅಥವಾ ನೋಡಿ ಒಂದು ಆಂಗಲ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಕರ್ನಾಟಕದ ಸಾಧಾರಣ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ 28% ಆಫ್ ದಿ ರೆವೆನ್ಯೂ ಟು ದಿ ಸ್ಟೇಟ್ ಗವರ್ಮೆಂಟ್ ಗೋಸ್ ಫ್ರಮ್ ದೀಸ್ 2 ಡಿಸ್ಟ್ರಿಕ್ಟ್ಸ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ. ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದೆ, ರಾಜ್ಯಕ್ಕೆ ಮುಖ್ಯ ಆದಾಯ ಬೆಂಗಳೂರಿನಲ್ಲಿ ಬರುವಂತದ್ದು. ಆಮೇಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ನಾವು ಒಟ್ಟಿಗೆ ತಗೊಂಡ್ರೆ ಒಂದು, ಮತ್ತೆ 3ನೇ ಪ್ಲೇಸ್ ಬರುತ್ತೆ ಮೈಸೂರು, ಹುಬ್ಳಿ, ಈ ಕ್ಷೇತ್ರ ಎಲ್ಲ ಬರುತ್ತೆ. ಹೀಗಿರುವಾಗ ಈಗ ಬೆಂಗಳೂರಿನಲ್ಲಿ ಇರುವಂತಹ ದೊಡ್ಡ ದೊಡ್ಡ IT ಕಂಪನಿಗಳೆಲ್ಲ ಅವರು ಇವಾಗ ನಮ್ಮ ಮಂಗಳೂರು ಕಡೆ ಬರಬೇಕು ಇಲ್ಲಿ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಫೆಸಿಲಿಟಿ ಇದೆ ನಮಗೆ, ಏರ್ಪೋರ್ಟ್ ಇದೆ, ರೋಡ್ವೇಸ್ ಇದೆ, ವಾಟರ್ವೇಸ್ ಇದೆ, ಎಲ್ಲ ರೀತಿಯ ಫೆಸಿಲಿಟಿ ಇದ್ರೂ ಕೂಡ ಜನರು ಇಲ್ಲಿ ಬರ್ಲಿಕ್ಕೆ ಭಯ ಪಡ್ತಿದ್ದಾರೆ. ಉದ್ದಿಮೆದಾರರು ಬರ್ಲಿಕ್ಕೆ ಭಯಪಡ್ತಿದ್ದಾರೆ. ಹೇಳ್ತಾರೆ ಇವನೀಗ ಇನ್ನು ಮಕ್ಕಳನ್ನು ಕೂಡ ಬೇರೆ ರಾಜ್ಯಗಳಿಂದ ಅವರ ಪೋಷಕರು ಕಳುಹಿಸಿಕೊಡುವ ನಿಟ್ಟಿನಲ್ಲಿ ಕೂಡ 2 ಬಾರಿ ಆಲೋಚನೆ ಮಾಡುವಂತ ಪರಿಸ್ಥಿತಿ ಅವರು ತೀರ್ಮಾನ ಮಾಡಿದ್ದಾರೆ ಅಲ್ಲಿ ಕಲಿಸುವುದು ಬೇಡ ಅಂತೇಳಿ ಜನ. ಯಾಕೆಂತ ಹೇಳಿದ್ರೆ ಎಜುಕೇಶನ್ ಹಬ್ ಆಗಿ ಪರಿವರ್ತನೆ ಆಗ್ತಿರುವಾಗ ಅದಕ್ಕೆ ಪೂರಕವಾದ ಆ ಸಮಾಜ ಕೂಡ ಪೂರಕವಾಗಿ ಅದಕ್ಕೆ ಸ್ಪಂದನೆ ಮಾಡಬೇಕು. ಇವತ್ತು ಉದ್ಯೋಗದಷ್ಟು ದೊಡ್ಡ ವಿಚಾರ ಬೇರೆ ಯಾವುದೂ ಇಲ್ಲ. ಇಷ್ಟು SEZ ಅಲ್ಲಿ ಇಷ್ಟು ಎಕರೆ ಖಾಲಿ ಜಾಗ ಇದೆ, ಇಷ್ಟು ಮೂಲಭೂತವಾದ ವ್ಯವಸ್ಥೆ ಇದೆ, ರೈಲ್ವೆ ಫೆಸಿಲಿಟಿ ಇದೆ, ಏರ್ಪೋರ್ಟ್ ಇದೆ, ಅದೇ ರೀತಿ ಹಡಗುನಲ್ಲಿ ಎಕ್ಸ್ಪೋರ್ಟ್ ಮಾಡೋಂಥ ವ್ಯವಸ್ಥೆ ಇದೆ. ಬಟ್ ಇಲ್ಲಿ ಖಾಲಿ ಜಾಗ ಇದ್ರೂ ಕೂಡ ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಏಜೆನ್ಸಿಯಿಂದ ಅವರು ಮಂಗಳೂರಿನ ಬಗ್ಗೆ ತಿಳ್ಕೊಳ್ತಾರೆ, ತಿಳ್ಕೊಳ್ತಾರೆ ನಾವೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ. ಗಲಾಟೆ ಮಾಡುವವನಿಗೆ ಸುಲಭ, ಒಂದು ಗಾದೆ ಇದೆ, ಕುಂಬಾರನಿಗೆ 1 ವರ್ಷ, ದೊಣ್ಣೆಗೆ 1 ನಿಮಿಷ. ಆಗ ಗಲಾಟೆ ಗಲಾಟೆ ಮಾಡೋದು ಮಾತ್ರ. ಅಲ್ಲಿ ಬಂದ ಉದ್ಯೋಗಿಗಳಿದ್ದಾರಲ್ಲ, ಬೇರೆ ಕಡೆಯಿಂದ ಬಂದು ಇಲ್ಲಿ ಇದ್ದು ಹೋಟೆಲಲ್ಲಿ ತಿನ್ಕೊಂಡುವಂಥ ಉದ್ಯೋಗಿಗಳಿಗೆ 1 ವಾರ ಇಲ್ಲಿ ಕರ್ಫ್ಯೂ, 1 ವಾರ ಗಲಾಟೆ ಅಲ್ಲ, ಆದರೆ ಅವ ತಿನ್ನುವುದೆಲ್ಲಿಂದ? ತಿನ್ನದೆ ಬದುಕಲಿಕ್ಕೆ ಸಾಧ್ಯ ಇದೆಯಾ ಯಾರಿಗಾದರೂ?